ಬೆಂಗಳೂರಿನ ಗಾಂಧಿನಗರ ಸೇರಿದಂತೆ ಸುತ್ತಮುತ್ತಲಿನ ನಾಗರಿಕರಿಗೆ ಸಿಹಿ ಸುದ್ದಿ ಇದು. ಇದೇ ಅಕ್ಟೋಬರ್ 9ರಿಂದ ಗಾಂಧಿನಗರದ 6ನೇ ಮುಖ್ಯ ರಸ್ತೆಯಲ್ಲಿ ಗುಬ್ಬಿ ರಂಗಮಂದಿರದ ಎದುರು ಬೃಂದಾವನ ಗ್ರ್ಯಾಂಡ್ ಶುಭಾರಂಭಗೊಂಡಿದೆ. ಕದಂಬ ಹೋಟೆಲ್ನ ಮಾಲೀಕರಾದ ಶ್ರೀಯುತ ರಾಘವೇಂದ್ರ ರಾವ್ ಅವರು ನೂತನ ಬೃಂದಾವನ ಗ್ರ್ಯಾಂಡ್ ಹೋಟೆಲ್ ಅನ್ನ ಉದ್ಘಾಟಿಸಿದರು. ಜೊತೆಗೆ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಹೆಬ್ಬಾರ್, ಪಿಸಿ ರಾವ್, ಜಿಕೆ ಗೋಪಾಲ್ ಶೆಟ್ಟಿ, ಕದಂಬ ಗ್ರೂಪ್ ಆಫ್ ಹೋಟೆಲ್ನ ನಿರ್ದೇಶಕರಾದ ಶ್ರೀಯುತ ಎನ್ ಕೃಷ್ಣಮೂರ್ತಿ, ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಲತಾ ನವೀನ್ ಕುಮಾರ್, ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್ನ ಶ್ರೀ ಪ್ರಕಾಶ್ ಗಿರಿಧರ್ ಮತ್ತು ಪಾರ್ಟ್ನರ್ಸ್, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಸನ್ಮಾನ್ಯ ಶ್ರೀ ವಸಂತ ಎನ್ಎಚ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದರು. ಈ ದಿನ ಈ ಗಾಂಧಿನಗರ ಏರಿಯಾದಲ್ಲಿ ಕದಂಬ ರಾಘವೇಂದ್ರಯ್ಯರ ಮುಂದಾಳತನದಲ್ಲಿ ಚಂದ್ರು ಅನ್ನೋರು ಹೊಸದಾಗಿ ಒಂದು ಬೃಂದಾವನ ವೆಜ್ ಮಾಡಿದ್ದಾರೆ. ಇಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ಇಂದು ಪ್ರಾರಂಭವಾಗಿರುವ ರಾಮಚಂದ್ರರಾಯರ ಈ ಹೋಟೆಲು ಬಹಳಷ್ಟು ಗ್ರಾಹಕರಿಗೆ ಮೆಚ್ಚುಗೆ ಆಗ್ತದೆ. ಬೃಂದಾವನ ಗಾರ್ಡನ್ ಗ್ರಾಹಕರು ಮೆಚ್ಚುವ ಮಾಲೀಕರಾಗಿ ಮುಂದಿನ ದಿನಗಳಲ್ಲಿ ಈ ನಗರದಲ್ಲಿ ಒಳ್ಳೆ ಅತ್ಯುತ್ತಮವಾದ ಹೋಟೆಲ್ ಆಗಿ ಬೆಳೆಯಲಿದೆ. ಮಾನ್ಯರಿಗೂ, ವರ್ತಿ ಬಾಂಧವರಿಗೂ ಹಾಗೂ ಗ್ರಾಹಕರಿಗೂ, ಹಿತೈಷಿಗಳಿಗೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಈ ಒಂದು ಉದ್ಯಮವನ್ನು ನಿರ್ಮಿಸಲು ಸಹಕಾರ ಕೊಟ್ಟವರಿಗೆ ನನ್ನ ಧನ್ಯವಾದಗಳು. ಶ್ರೀಮತಿ ಮತ್ತು ಶ್ರೀರಾಮಚಂದ್ರರವರಿಂದ ಇಂತಹ ಮತ್ತಷ್ಟು ಹೋಟೆಲ್ಗಳ ಶುಭಾರಂಭವಾಗಿ ಬೆಂಗಳೂರಿನ ಸಾರ್ವಜನಿಕರು ಸೇರಿದಂತೆ ಗಾಂಧಿನಗರಕ್ಕೆ ಭೇಟಿ ನೀಡುವ ನಾಗರಿಕರಿಗೆ ಶುಚಿ ರುಚಿಯಾದ ಊಟದ ಸವಿ ಸದಾಕಾಲ ಸಿಗಲೆಂದು ನಾವು ಸಹ ಶುಭ ಕೋರೋಣ.